ತುಳುವರ ಆರಾಧ್ಯ ದೈವವಾದಂತಹ ಬ್ರಾಹ್ಮಣ ಕನ್ಯೆ ಅಗ್ನಿಚಾಮುಂಡಿ ಗುಳಿಗ, ಮುಕಾಂಬಿ ಗುಳಿಗ. ಮುಕಾಂಬಿ ಗುಳಿಗನನ್ನೇ ಅಗ್ನಿಚಾಮುಂಡಿ ಗುಳಿಗ ಎಂದು ಕರೆಯುತ್ತಾರೆ. ಮುಕಾಂಬಿ ಗುಳಿಗನ ಕೋಲದಲ್ಲಿ ಮುಕಾಂಬಿ ಗುಳಿಗ ಮಾರಿಸೂಟೆಯ ಮೇಲೆ ಬೀಳುವಂತಹ, ಬೆಂಕಿಯ ಮೇಲೆ ಬೀಳುವಂತಹ ಸಂಪ್ರದಾಯವಿದೆ. ಇದನ್ನು ನೋಡಿ ಅನೇಕರು ಅದು ಅಗ್ನಿಚಾಮುಂಡಿ, ಈ ಚಾಮುಂಡಿಗೆ ಬೆಂಕಿ ಬಹಳ ಪ್ರಿಯವಾದ್ದು, ಹಾಗಾಗಿ ಅಗ್ನಿಚಾಮುಂಡಿ ಎಂದು ಕರೆಯುತ್ತಾರೆ ಎಂದು ಹೇಳ್ತಾರೆ. ಅನೇಕ ಈ ರೀತಿ ನಿಷ್ಪತ್ತಿ ಕೊಟ್ಟಿದ್ದಾರೆ. ಆದರೆ ವಾಸ್ತವದಲ್ಲಿ ಮುಕಾಂಬಿ ಜೇವು ಅನ್ನುವಂತಹ ಬ್ರಾಹ್ಮಣ ಕನ್ಯೆ ಮುಕಾಂಬಿ ಗುಳಿಗಾಗಿ ದೈವತ್ವವನ್ನು ಪಡೆದು ಆರಾಧನೆ ಪಡಿತಾಳೆ. ಸಾಮಾನ್ಯವಾಗಿ ತುಳುನಾಡಿನಲ್ಲಿ ದುರಂತ ಮತ್ತು ದೈವತ್ವ ಒಟ್ಟೊಟ್ಟಿಗೆ ಸಾಗುತ್ತದೆ. ಮುಕಾಂಬಿ ಜೇವು ಎನ್ನುವಂತಹ ಬ್ರಾಹ್ಮಣ ಹುಡುಗಿ ಕೂಡ ದುರಂತವನ್ನಪ್ಪಿ ದೈವತ್ವವನ್ನು ಪಡೆಯುತ್ತಾಳೆ. ವಾಸ್ತವದಲ್ಲಿ ಈ ಮುಕಾಂಬಿ ಜೇವು ಅನ್ನುವಂತಹ ಬ್ರಾಹ್ಮಣ ಕನ್ಯೆ ಮೂಲ್ಕಿ ಸಮೀಪದ ಕೊಲ್ಲೂರು ಅನ್ನುವ ಊರಿನವಳು. ಕೊಲ್ಲೂರು ಅನ್ನುವಂತಹ ಪ್ರಸಿದ್ಧ ಕ್ಷೇತ್ರ ಇದೆಯಲ್ಲ, ಅದಲ್ಲ. ಮೂಲ್ಕಿ ಬಳಿ ಒಂದು ಕೊಲ್ಲೂರು ಅನ್ನುವಂತಹ ಸಣ್ಣ ಗ್ರಾಮ ಇದೆ. ಅಲ್ಲಿ ಮುಕಾಂಬಿ ಜೇವು ಅನ್ನುವಂತಹ ಒಂದು ಹುಡುಗಿ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿ ಬೆಳೀತಾಳೆ. ಅವಳನ್ನು ವಾಸುಲ್ಲ ತಂತ್ರಿಗಳಿಗೆ ಮದುವೆ ಮಾಡಿ ಕೊಡ್ತಾರೆ. ಆಗ ಎಲ್ಲ ಬಾಲ್ಯ ವಿವಾಹ. ಮುಕಾಂಬಿ ಜೇವು ಇನ್ನೂ ಕೂಡ ದೊಡ್ಡವಳಾಗಿರುವುದಿಲ್ಲ, ಮೈ ನೆರೆದಿರುವುದಿಲ್ಲ. ಆ ಸಂದರ್ಭದಲ್ಲಿ, ಮದುವೆಯಾದ ಸಂದರ್ಭದಲ್ಲಿ ವಾಸುಲ್ಲ ಭಟ್ರಿಗೆ ಬಡತನ ಬರ್ತದೆ. ಅವರು ಕೆಲಸವನ್ನು ಹುಡುಕಿಕೊಂಡು ಶಾಂತಿ ಪೂಜೆಗಾಗಿ ಕೇರಳದ ಕಡೆ ಬರ್ತಾರೆ. ಆಗ ಮುಕಾಂಬಿ ಜೇವಿಗೆ, ತನ್ನ ಮಡದಿಯಾದಂತಹ ಮುಕಾಂಬಿಗೆ, ನೀನು ತಂದೆ ಮನೆಗೆ ಹೋಗು, ನಾನು ಬರುವ ತನಕ ಅಲ್ಲಿ ಇರು ಅಂತ ಹೇಳ್ತಾರೆ. ಆದರೆ ಮುಕಾಂಬಿ ಜೇವು ಹಾಗೆ ಅದನ್ನು ಒಪ್ಪುವುದಿಲ್ಲ. ಮದುವೆ ಆಗುವ ತನಕ ತಾಯಿ ಮನೆಯ ಹಾಲನ್ನು ಆಗ್ಬೋದು, ಮದುವೆ ಆದ ನಂತರ ಗಂಡನ ಮನೆಯ ಉಪ್ಪನ್ನು ಕೂಡ ಆಗ್ಬೋದು, ನಾನು ಜೊತೆಗೆ ಬರ್ತೇನೆ ಅಂತ ಹಠ ಹಿಡಿತಾಳೆ. ಬೇರೆ ದಾರಿ ಇಲ್ಲದೆ ವಾಸುಲ್ಲ ಭಟ್ರು ಅವಳನ್ನು ಜೊತೆಗೆ ಕರ್ಕೊಂಡು ಬರ್ತಾರೆ. ದಾರಿಯಲ್ಲಿ ಕಡಂಬಾರು ಬೀಡು ಸಿಗ್ತದೆ. ಕಡಂಬಾರು ಬೀಡು ಈಗ ಕೂಡ ಇದೆ. ಹೊಸಂಗಡಿ ಸಮೀಪದ, ಕಾಸರಗೋಡಿನ ಹೊಸಂಗಡಿ ಸಮೀಪ ಕಡಂಬಾರ ಅನ್ನುವಂತಹ ಊರಿದೆ. ಅದು ಅಲ್ಲಿ ನಡೆದಂತಹ ಕತೆ. ಮುಕಾಂಬಿ ಜೇವಿನ ಆ ದೈವದ ಒಂದು ಕಲ್ಲು ಕೂಡ ಅಲ್ಲಿ ಇದೆ, ಕಿನ್ನೆಂಬುವಿನ ಕಲ್ಲು ಕೂಡ ಅಲ್ಲಿ ಇದೆ. ಕಡಂಬಾರು ಮೈಯರ ಬೀಡಿನ ಸಮೀಪಾಗಿ ಹೋಗುವಾಗ ಕಡಂಬಾರು ಮೈಯರು ದೂರದಲ್ಲಿ ನೋಡ್ತಾರೆ. ಕಡಂಬಾರು ಮೈಯ ದೊಡ್ಡ ಹೆಣ್ಣು ಹುಚ್ಚ. ಇವರನ್ನು ನೋಡಿದಾಗ ಬಹಳ ಸಂಭಾವಿತರಾಗಿ ಮಾತಾಡ್ತಾರೆ. ವಾಸುಲ್ಲ ಭಟ್ರ ಹತ್ರ ಹೇಳ್ತಾರೆ, ನೀವು ಈ ಹೆಣ್ಣು ಮಗುವನ್ನು ಅಷ್ಟು ದೂರ ನೀವು ಕರ್ಕೊಂಡು ಹೋಗೋದು ಸರಿಯಲ್ಲ ಕೇರಳಕ್ಕೆ. ಕೇರಳದ ಜನ ಹೇಗೆ ಅಂದರೆ ಒಂದು ಸೇರು ಭತ್ತಕ್ಕೆ ತಲೆ ಕಡಿಯುವವರು. ಹಾಗಾಗಿ ಅಲ್ಲಿ ಕರ್ಕೊಂಡು ಹೋಗ್ಬಿಡಿ, ನನಗೆ 7 ಸೊಸೆಯಂದರಿದ್ದಾರೆ, ಇಲ್ಲಿ 8 ಕಲ್ಲಿನ ಮನೆಗಳಿವೆ, ನೀವು ಇಲ್ಲಿ ಬಿಟ್ಟು ಹೋಗಿ, ನಾನು ಸೇಫಾಗಿ ನೋಡ್ಕೊಳ್ತೇನೆ ಅಂತ ಹೇಳಿ ಭರವಸೆ ಕೊಡ್ತಾರೆ. ಅದನ್ನು ನಂಬಿದಂತಹ ವಾಸುಲ್ಲ ಭಟ್ರು ಮುಕಾಂಬಿ ಒಪ್ಪದಿದ್ದರೂ ಕೂಡ ಬಲವಂತವನಾಗಿ ಅಲ್ಲಿ ಬಿಟ್ಟು ಮುಂದೆ ಸಾಕ್ತಾರೆ. ವಾಸುಲ್ಲ ಭಟ್ರು ಮುಂದೆ ಹೋದ ಕೆಲವೇ ದಿನಗಳಲ್ಲಿ ಮುಕಾಂಬಿ ಜೇವು ಮೈ ನೆರೆಯುತ್ತಾಳೆ. ಅದಾದ ನಂತರ ಅಲ್ಲಿಯ ಕಡಂಬಾರ ಮೈಯರು ಬಲವಂತವಾಗಿ ಅವಳ ಸಂಘವನ್ನು ಮಾಡ್ತಾರೆ. ಅಸಹಾಯಕಳಾದ ಅವಳಿಗೆ ಏನು ಮಾಡಲಿಕ್ಕೂ ಆಗುವುದಿಲ್ಲ. ಯಾವುದ್ಯಾವುದೋ ಹೆಳೆಯನ್ನು ಹೇಳ್ತಾಳೆ. ಅವಳು ತಾಯಿಯನ್ನು ನೆನಪಿಸ್ಕೊಳ್ತಾಳೆ. ನನ್ನನ್ನು ಮುಟ್ಟಿದರೆ ಕಪಿಲ ಕೊಂದ ದೋಷ ಬರ್ತದೆ, ತಾಯಿಯನ್ನು ಮುಟ್ಟಿದಂಥ ದೋಷ ಬರ್ತದೆ ಅಂತ. ಆದರೆ ಅದನ್ನೆಲ್ಲ ಅವರು ಅಲ್ಲಗೆಳೀತಾರೆ. ನಾನು ಮೊಲೆ ಹಾಲು ತಿಂದ ಕಾಲಕ್ಕೆ ತಾಯಿ ಮುಟ್ಟಿದ ದೋಷ ಹೋಯಿತು, ಕಪಿಲ ಹಸುವಿನ ಕೊಂದ ಶಾಪ ಬಂದರೆ ನಾನು ಹೋಗಿ ಹರಿಕೆ ತೀರಿಸ್ತೇನೆ ಅಂತ ಹೇಳ್ತಾರೆ. ಬಲವಂತವಾಗಿ ಅವಳ ಸಂಘವನ್ನು ಮಾಡ್ತಾರೆ. ಅದರ ಪರಿಣಾಮವಾಗಿ ಅವಳು ಗರ್ಭಿಣಿಯಾಗ್ತಾಳೆ. ಒಂದು ದಿವಸ ನೀರು ತರಲಿಕ್ಕೆ ಅವಳು ಗದ್ದೆ ಬದಿಯಲ್ಲಿ ಕಟ್ಟಕ್ಕೆ ಹೋಗ್ತಾ ಇರುವಾಗ ಗದ್ದೆಯಲ್ಲಿರುವ ಹೆಂಗಸರು ಇವಳನ್ನು ನೋಡಿ, ಇವಳು ಕಡಂಬಾರು ಮೈಯನಿಂದಾಗಿ ಗರ್ಭಿಣಿಯಾಗಿದ್ದಾರೆ ಅಂತ ನಗಾಡ್ತಾರೆ. ಅದನ್ನು ಕೇಳಿ ಅವಳಿಗೆ ಬಹಳ ದುಃಖ ಆಗ್ತದೆ. ಏನು ಮಾಡೋದು ಗೊತ್ತಾಗೋದಿಲ್ಲ. ಅವಳು ಅಲ್ಲಿ ಅಲ್ಲಿ ನೀರಿನ ಕಟ್ಟೆ ಇರ್ತದೆ, ಆ ನೀರು ತರಲಿಕ್ಕೆ ಅಲ್ಲಿ ಹೋಗಿ ತನ್ನ ಕುಲದೈವ ಗುಳಿಗನನ್ನು ನೆನೆದು ಅವಳು ನೀರಿಗೆ ಹಾರ್ತಾಳೆ. ಹೇಳ್ತಾಳೆ, ನಾನು ನಂಬಿದ ಗುಳಿಗ ಇರುವುದ ಕಾರಣ, ಆದರೆ ಗಿಳಿ ಚಾಮೆಯ ಕೊರಳನ್ನು, ಚಾಮೆ ಅಂದರೆ ಚಾಮೆ ಅಕ್ಕಿ, ಅದರ ಕೊರಳನ್ನು, ಭತ್ತದ ತೆನೆಯನ್ನು ಕೊಂಡುಕೊಂಡು ಗಿಳಿಯು ಹೋಗುವ ಹಾಗೆ ನನ್ನ ಜೀವವನ್ನು ಗುಳಿಗ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ನೀರಿಗೆ ಹಾರ್ತಾಳೆ. ಅಲ್ಲಿ ಸಾಯ್ತಾಳೆ. ಹಾಗೆ ಅವಳು ಆ ದುರಂತವನ್ನಪ್ಪಿ ಗುಳಿಗನನ್ನು ನೆನೆದು ಸತ್ತ ಕಾರಣ ನಂತರ ಗುಳಿಗನ ಸನ್ನಿಧಿಗೆ ಸೇರಿ ದೈವವಾಗ್ತಾಳೆ. ಇತ್ತ ಗುಳಿಗ ವಾಸುಲ್ಲ ಭಟ್ರಿಗೆ ಇವಳ ದುರಂತವನ್ನು ಕನಸಿನ ಮೂಲಕ ಹೇಳ್ತಾರೆ, ಇವಳು ಸತ್ತದ್ದನ್ನು. ವಾಸುಲ್ಲ ಭಟ್ರು ಓಡಿ ಬರ್ತಾರೆ. ಓಡಿ ಬರುವಾಗ ಕಡಂಬಾರು ಮೈಯರ ಬೀಡಿನಲ್ಲಿ ಮುಕಾಂಬಿಯ ಆ ಹುಡುಗಿಯ ಕಾಷ್ಟ ಉರಿಯುತ್ತಾ ಇರ್ತದೆ. ಆಗ ಅವರು ಕೂಡ ಬಂದು ದುಃಖ ತಾಳ್ಲಿಕ್ಕಾಗದೆ ಆ ಕಾಷ್ಟಕ್ಕೆ ಹಾರಿ ಸಾಯ್ತಾರೆ. ಈ ಮುಕಾಂಬಿ ಗುಳಿಗನ ಕೋಲದಲ್ಲಿ ಕಾಷ್ಟಕ್ಕೆ ಬೀಳುವಂತಹ ಚಿತ್ರ ಇದೆ, ದೈವ. ಬಹುಶಃ ಕಾಷ್ಟದಲ್ಲಿ ಮಲಗಿ ಉರಿತಾಳೆ ಮುಕಾಂಬಿ ಸತ್ತ ನಂತರ. ಆದರೆ ಕಾಷ್ಟಕ್ಕೆ ಹಾರುವ ಪರಿಕಲ್ಪನೆ ಅಲ್ಲಿ ಇಲ್ಲ. ಬಹುಶಃ ಇಲ್ಲಿ ಮುಕಾಂಬಿ ಗುಳಿಗನ ಜೊತೆಗೆ ವಾಸುಲ್ಲ ಭಟ್ರು ಕೂಡ ದೈವತ್ವ ಪಡೆದು ಆರಾಧನೆ ಪಡೀತಾರಾ? ಅದು ಈ ಹಿಂದೆ ಬಿಟ್ಟು ಹೋಯ್ತಾ ಅವರ ಕತೆ ಗೊತ್ತಿಲ್ಲ. ಯಾಕೆಂದರೆ ಆ ಮಾರಿಸೂಟೆಯ ಮೇಲೆ ಹಾರಿ ಬೀಳುವಂತಹ ಪದ್ಧತಿ ಈಗ ಕೂಡ ಇದೆ.
ವಾಸುಲ್ಲ ಭಟ್ರು ಉರಿಯುತ್ತಾ ಇರುವ ಚಿತೆಗೆ ಮುಕಾಂಬಿಯ ದೇಹ ಉರಿಯುತ್ತಾ ಇರ್ತದೆ, ಆ ಚಿತೆಗೆ ಹಾರಿ ಪ್ರಾಣತ್ಯಾಗವನ್ನು ಮಾಡಿರ್ತಾರೆ. ಅದರ ಸಂಕೇತ ಇದು ಇರುವ ಸಾಧ್ಯತೆ ಇದೆ. ಅದೇನೇ ಇರಲಿ, ತುಳುನಾಡಿನಲ್ಲಿ ದೈವವಾಗುವ ಮುಂಚೆ ಯಾರು ಹೇಗೇ ಇರಲಿ, ಏನೇ ಆಗಿರಲಿ, ದೈವವಾದ ನಂತರ ಅವರು ದೈವ ಮಾತ್ರ. ಎಲ್ಲರಿಗೂ ಒಂದೇ ರೀತಿಯ ಭಕ್ತಿಯ ನೆಲೆ. ಮುಕಾಂಬಿಗುಳಿಗನಿಗೆ ಬಹಳ ಭಕ್ತಿಯಿಂದ ಆರಾಧನೆಯನ್ನು ಮಾಡ್ತಾರೆ. ಅನೇಕ ತುಳುನಾಡಿನಾದ್ಯಂತ ಮುಕಾಂಬಿಗುಳಿಗನಿಗೆ ಆರಾಧನೆ ಇದೆ. ಆದರೆ ಇತ್ತೀಚಿನ ದಿವಸಗಳಲ್ಲಿ ಗುಳಿಗನನ್ನು ಕೊಲ್ಲೂರಿನ ಮುಕಾಂಬಿಕೆಯ ಜೊತೆಗೆ ಸಮನ್ವಯ ಮಾಡ್ತಾ ಇದ್ದಾರೆ. ಪುರಾಣ ದೇವತೆಗಳ ಜೊತೆ ಸಮನ್ವಯ ಮಾಡುವಂಥದ್ದು ಸಾಮಾನ್ಯ ವಿಚಾರ ಆಗಿದೆ. ಈಕೆಯ ಮೂಲ ಊರು ಕೊಲ್ಲೂರು ಅಂತ ಆಗಿರುವುದು ಒಂದು ಕಾರಣ, ಇನ್ನೊಂದು ಹೆಸರು ಕೂಡ ಮುಕಾಂಬಿ ಅಂತ ಆಗಿರುವುದು ಕಾರಣ. ಹಾಗಾಗಿ ಕೊಲ್ಲೂರು ಮುಕಾಂಬಿಕೆಯ ಕಥೆಯ ಜೊತೆಗೆ ಸಮನ್ವಯ ಮಾಡ್ತಾ ಇದ್ದಾರೆ. ಆದರೆ ಮಾರಿಸೂಟೆಯ ಮೇಲೆ ಮುಕಾಂಬಿಗುಳಿಗ ನಡೆಯುವಾಗ ಈ ಮೂಲ ಕಥೆಯನ್ನು ಪಾಡ್ದನದಲ್ಲಿ ಹಾಡ್ತಾರೆ. ಆ ದೈವ ಕೂಡ ಆ ಮೂಲ ಕಥೆಯನ್ನು ಹೇಳ್ತದೆ. ಹಾಗಾಗಿ ಮುಕಾಂಬಿಗುಳಿಗ ಮೂಲತಃ ಕೊಲ್ಲೂರನ್ನು ಮೂಲ್ಕಿ ಸಮೀಪದ ಕೊಲ್ಲೂರಿನ ಮುಕಾಂಬಿ ಎನ್ನುವಂಥ ಹುಡುಗಿ ದೈವತ್ವ ಪಡೆದು ಆರಾಧನೆ ಪಡೆಯುತ್ತಾರೆ. ಊರ ಹೆಸರು ಮತ್ತು ದೈವದ ಹೆಸರಿನ ಸಾಮ್ಯತೆಯಿಂದಾಗಿ ಈ ಮುಕಾಂಬಿಗುಳಿಗ ಕೊಲ್ಲೂರಿನ ಮುಕಾಂಬಿಕಾ ದೇವಿಯ ಜೊತೆ ಸಮನ್ವಯ ಆಗಿರುವ ಸಾಧ್ಯತೆ ಇದೆ. ಇಂತಹದ್ದು ತುಳುನಾಡಿನಲ್ಲಿ ಅಲ್ಲಲ್ಲಿ ನಡೆಯುತ್ತಾ ಇದೆ. ಆದರೂ ಮೂಲವನ್ನು ನಾವು ಮರೆಯಬಾರದು. ಮೂಲ ಕಥೆ ನಮಗೆ ಗೊತ್ತಿರಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಬೆಂಬಲಿಸಿ. ಮುಂದೆ ಇಂತಹ ತುಳುನಾಡಿನ ದೈವಗಳ ಬಗ್ಗೆ ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಮತ್ತೆ ಬರ್ತೇನೆ. ನಮಸ್ಕಾರ. ಮತ್ತೆ ನಿಮ್ಮೆಲ್ಲರ ಬೆಂಬಲ ಎಂದಿನಂತೆ ನಮಗಿರಲಿ. ನಮಗೆ ಇದರ ಪ್ರಮೋಷನಿಗಾಗಿ ಸಬ್ಸ್ಕ್ರೈಬರ್ಸ್ ಬೇಕಾಗಿದೆ ತುಂಬ ಜನ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮಗೆ ಬೆಂಬಲ ಕೊಡಿ. ಧನ್ಯವಾದಗಳು.